ರಾಜ್ಯದ ವಿವಿಧ ಕಡೆಗಳಿಂದ ಬರುತ್ತಿರುವ ಪ್ರವಾಸಿಗರು ಕರಾವಳಿಯತ್ತ ಮುಖ ಮಾಡಿದ್ದಾರೆ. ಉಡುಪಿಯ ಪುಣ್ಯಕ್ಷೇತ್ರ ಹಾಗೂ ಪ್ರವಾಸಿ ತಾಣಗಳಲ್ಲಿ ಜನದಟ್ಟಣೆ ಕಂಡುಬರುತ್ತಿದೆ. ರಜೆ ಹಾಗೂ ಶೈಕ್ಷಣಿಕ ಪ್ರವಾಸದಿಂದಾಗಿ ತೀರ್ಥ ಕ್ಷೇತ್ರಗಳಲ್ಲಿ ಭಾರಿ ಸಂಖ್ಯೆಯಲ್ಲಿ ಪ್ರವಾಸಿಗರು ಕಂಡುಬರುತ್ತಿದ್ದಾರೆ. ಉಡುಪಿ ಕೃಷ್ಣ ಮಠಕ್ಕೆ ಆಗಮಿಸುವ ಪ್ರವಾಸಿಗರ ಸಂಖ್ಯೆಯಲ್ಲಿ 3 ಪಟ್ಟು ಹೆಚ್ಚಾಗಿದ್ದು, ಕಳೆದ ಒಂದು ವಾರದಿಂದ ಪ್ರತಿದಿನ 20,000 ಜನ ಮಠಕ್ಕೆ ಭೇಟಿ ನೀಡುತ್ತಿದ್ದಾರೆ. ಇದರಿಂದಾಗಿ ನಗರದ ವಸತಿ ಗೃಹ, ಛತ್ರಗಳು ಭರ್ತಿಯಾಗಿದ್ದು, ಹೊರಗಿನಿಂದ ಬರುವ ಪ್ರವಾಸಿಗರು ತಂಗಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊನೆಯ 2 ವಾರಗಳಲ್ಲಿ ಜನಸಂದಣಿ ತುಂಬ ಜಾಸ್ತಿ ಇರುತ್ತದೆ. ಅದೇ ಪ್ರಕಾರ ಕೃಷ್ಣ ಮಠದಲ್ಲಿಯೂ ತುಂಬ ಜನಸಂದಣಿ ಇದೆ. ಕಾರಣ ಅಯ್ಯಪ್ಪ ಭಕ್ತರು, ಶಾಲಾ ಪ್ರವಾಸದ ಮಕ್ಕಳು, ಬೇರೆ ಬೇರೆ ಗೌರ್ಮೆಂಟ್ ನೌಕರರು ಮತ್ತು ಕ್ರಿಸ್ಮಸ್ ರಜೆ ಇರುವುದರಿಂದ ಬೇರೆ ವ್ಯಕ್ತಿಗಳು ಎಲ್ಲರೂ ಕೃಷ್ಣ ಮಠ, ಉಡುಪಿಯ ಮತ್ತು ದಕ್ಷಿಣ ಕನ್ನಡದ ದೇವಸ್ಥಾನಗಳಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಈ ಜನಸಂದಣಿ ತುಂಬ ಆಗಿದೆ. ವಸತಿ ಸೌಕರ್ಯ ಎಷ್ಟು ಇದ್ದರೂ ಸಾಕಾಗುವುದಿಲ್ಲ. ಶಾಲಾ ವಿದ್ಯಾರ್ಥಿಗಳಿಗಂತೂ ನಾವು ಏನು ವ್ಯವಸ್ಥೆ ಮಾಡಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ನಮ್ಮ 2-3 ಹಾಲುಗಳಲ್ಲಿ ರಾತ್ರಿ ಮಲ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಊಟದ ವ್ಯವಸ್ಥೆಯನ್ನು ಹಾಗೆ ಮಾಮೂಲು ಊಟಗಳು ನಡೆಯುತ್ತಿರೋ ಹಾಲುಗಳಲ್ಲದೆ ಬಫೆ, ಇನ್ನೊಂದು ತಾತ್ಕಾಲಿಕ ಹಾಲುಗಳಲ್ಲಿ ಎಲ್ಲ ಸಂದರ್ಭ 3-4 ಗಂಟೆಗಳಲ್ಲಿ ಊಟದ ವ್ಯವಸ್ಥೆ ಮಾಡ್ತಾ ಇದೆ. ಹಾಗೆಯೇ ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕಾ ದೇವಾಲಯ, ಬೀಚ್ ಹಾಗೂ ಇನ್ನಿತರ ಪ್ರವಾಸಿ ತಾಣಗಳಲ್ಲಿ ಜನದಟ್ಟಣೆ ಕಂಡುಬರುತ್ತಿದೆ.